ಬೆಸೆಂಟ್ ಮಹಿಳಾ ಕಾಲೇಜು ಕೂಡ್ಲದ ಪ್ರಿನ್ಸಿಪಾಲರಾದ ಕರ್ತವ್ಯ ಅಕೇರಿಯಾಯಿನ ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ ಮೇರನ ಗುರುವಂದನೆಲೆ ಕೊಡು ಬೆಸೆಂಟ್ ನಾಟಕ ಕಲಾವಿದರು ಬೆನಕದ ನಿಲೆಟ್ ವೀರಮಾತೆ ನಾಟಕ ಪ್ರದರ್ಶನ ನಡೆತರು ಸಭಾಲೇಸರು ಕಿಶೋರ್ ಡಿ ಶೆಟ್ಟಿ ನನದ ಪ್ರಿನ್ಸಿಪಾಲರ್ ಡಾಕ್ಟರ್ ಸತೀಶ್ ಕುಮಾರ್ ಶೆಟ್ಟಿ ಪಾಲ್ದೆ ತುಂಡಿರು. ಬೆಸೆಂಟ್ ಮಹಿಳಾ ಕಾಲೇಜು ಕೂಡ್ಲ ಮುಲ್ಪ ಪ್ರಿನ್ಸಿಪಾಲರಾದ ಸೇವೆ ಅಕೇರಿಯಾಯಿನ ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ ಮೇರಿನ ಗುರುವಂದನೆ ಕಾರ್ಯಕ್ರಮದಲ್ಲಿ ಕೊಡು ಬೆನಕ ಬೆಸೆಂಟ್ ನಾಟಕ ಕಲಾವಿದಿರಿದು ವೀರಮಾತೆ ನಾಟಕ ಪ್ರದರ್ಶನಗೂ ಅಟ್ಟಣೆ ಆದಿತ್ತು. ಸಭಾ ಕಾರ್ಯಕ್ರಮಟು ಶ್ರೀಲಲಿತೆ ಲಕುಮಿ ನಾಟಕ ಕೂಟದ ಮುಖ್ಯಸ್ಥರು ಕಿಶೋರ್ ಡಿ ಶೆಟ್ಟಿ ಪಾತಿರ್ದು ಬೆನಕ ಕೂಟಗೂ ಎಡ್ಡೆ ಬಯಕೇರು. ಮುತುವರ್ಜಿಯಲ್ಲಿ ಇದರ ಹಿಂದೆ ಮೀನಾಕ್ಷಿ ಮೇಡಮ್ ಅವರು ಕೈ ಮಾಡಿದೆ. ನಿಜವಾಗಿ ಅವರು ತುಂಬ ಅಂದರೆ ಈ ಒಂದು ನಾಟಕ ಈ ಬೆನಕ ಸಂಸ್ಥೆ ಬೆಳಿಬೇಕಾದ್ರೆ ಅವರ ಪಾಲು ತುಂಬ ಇದೆ ಅಂತ ನನಗೆ ಅವರನ್ನು ಹತ್ತಿರದಿಂದ ನೋಡಿ ನನಗೆ ಗೊತ್ತದು. ಖಂಡಿತವಾಗೂ ಅವರೀಗ ಇನ್ನು ಮುಂದೆ ಅವರು ಈ ಸಂಸ್ಥೆಯಿಂದ ನಿವೃತ್ತಿ ಹೊಂದಿದ್ದಾರೆ. ಆದರೂ ಕೂಡ ಅವರ ಸಹಾಯ ಈ ಒಂದು ಸಂಸ್ಥೆಗೆ ನಿರಂತರವಾಗಿ ಬೇಕು. ಯಾಕಂದರೆ ಬೆಸೆಂಟ್ ಮಹಿಳಾ ಕಾಲೇಜದ ನನದ ಪ್ರಿನ್ಸಿಪಾಲರ್ ಡಾಕ್ಟರ್ ಸತೀಶ್ ಕುಮಾರ್ ಶೆಟ್ಟಿ ಪಾತಿರ್ದು ಗುರುನ ಕೃಪಕಟಾಕ್ಷ ಇತ್ತಂಡ ಸರಿಯಾಯಿನ ವ್ಯಕ್ತಿ ಆಯ್ರೆ ಸಾಧ್ಯ. ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರರಿಗೆ ವಿದ್ಯಾರ್ಥಿಗಳು ವೀರಮಾತೆ ಹಬ್ಬಕ್ಕ ನಾಟಕ ಪ್ರದರ್ಶನದಿದ್ದು ಗುರುಕ್ಲೆಗೆ ಮೆಚ್ಚುಗೆ ತೆರಿಪ ಹೊಂದಿಲಿರು ಒಂದು ಎಡ್ಡೆ ಸಂಗತಿಯಿಂದ ಪಂಡಿರು. ಯಾವುದೇ ಒಬ್ಬ ವ್ಯಕ್ತಿ ಒಬ್ಬ ವಿದ್ಯಾರ್ಥಿ ಪರಿಪೂರ್ಣನಾಗಬೇಕಾದ್ರೆ ಗುರುವಿನ ಕೃಪಾಕಟಾಕ್ಷದ ಅವಶ್ಯಕತೆ ಇರುತ್ತದೆ. ಗುರುವಿನ ಗುಲಾಮನಾಗಿ ತುತ್ತಾಗಿ ಯಾವುದೇ ಆದರೆ ಏನಾದರೂ ಆಗಲಿ ನಾನು ಗುರುವಿಗೆ ನನ್ನ ಕಾಣಿಕೆ ನೀಡಬೇಕು ಅಂತ ಹೇಳಿಕೊಳ್ಳುವಂಥ ಅನೇಕ ವ್ಯಕ್ತಿಗಳನ್ನು ನಾವು ಕಂಡಿದ್ದೇವೆ. ನಾವು ಕೆಲವು ಸಂದರ್ಭದಲ್ಲಿ ಗುರು ಶಿಷ್ಯನನ್ನು ಶಿಷ್ಯ ಗುರುವನ್ನು ಹೊಗಳಿಕೊಂಡು ಆಡುವಂಥ ಸಂದರ್ಭಗಳನ್ನು ಕಂಡಿದ್ದೇವೆ. ಇವತ್ತು ನಮ್ಮ ಮೀನಾಕ್ಷಿ ಮೇಡಮ್ ಅವರು ಅದೆಷ್ಟೋ ಮಂದಿ ಅಂಥ ವಿದ್ಯಾರ್ಥಿನಿಯರನ್ನು ಸೃಷ್ಟಿ ಮಾಡಿದ್ದಾರೆ. ಆ ವಿದ್ಯಾರ್ಥಿಗಳು ತಮ್ಮ ಗುರು ಕಾಣಿಕೆಯಾಗಿ ಇವತ್ತು ವೀರರಾಣಿ ವೀರವನಿತೆ ಹಬ್ಬಕ್ಕನ ಬಗ್ಗೆ ಒಂದು ನಾಟಕವನ್ನು ಪ್ರದರ್ಶಿಸುವಂತಾಗಿದ್ದಾರೆ.